ಎಂಬ ಪರತೆಯನ್ನ ಸರಿಸಿ ಶಾಂತಿ ಸಹಬಾಳ್ವೆಯಿಂದ ಜೀವನ ಸಾಗಿಸುವ ಎಂದು ನೂತನ ಬಿಷಪ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಹೇಳಿದರು. ಅವರು ಐಕಳ ಕಿರೇಮ್ರೆಂದಿ ಅಮ್ಮನವರ ಚರ್ಚ್ ಸಭಾಭವನದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ನೂತನ ಬಿಷಪ್ ಆಗಿ ಅಧಿಕಾರ ಸ್ವೀಕರಿಸಿದ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಅವರು ಹುಟ್ಟೂರ ಚರ್ಚ್ ಗೌರವ ಸ್ವೀಕರಿಸಿ ಮಾತನಾಡಿದರು. ಟಿಪ್ಪು ಸುಲ್ತಾನ ದಾಳಿಯ ಸಂದರ್ಭ ಕಿರೇಮ್ ಚರ್ಚ್ ಮತ್ತು ಕ್ರೈಸ್ತ ಬಾಂಧವರನ್ನ ಇಲ್ಲಿನ ಪ್ರಮುಖ ಗುತ್ತು ಮನೆತನದವರು ರಕ್ಷಿಸಿದ್ದಾರೆ. ಇದು ನಮ್ಮ ಸಾಮರಸ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದರು. सन्मान आणि बहुमान आज भोगसो आनंद करचो हो वेळ आनी तुमी केल्ल्या सगळ्या ह्या सन्मानाक हांव आभारी जावन आसा, ऋणी जावन आसा. आज कितें फिरगत सोंपता, नेटयिल्ली दिसता आनी तुमी काडिल्ल्या कश्टा वांगडीचो फळ जावं फाटल्या दिसांनी फिरगत सोबयल्ली कश्टांनी दराळ त्याग करून आनी ह्या सोबायाचें तीक कशें तुमच्या मोदें आमी दोग जाण हांगाचे किरलल्ले तुमी कळ्ळे म्हळें हांव नळे म्हणटा. नळे कितें म्हळ्यार नळे आमकां हें दितात, कितें सवळी दितात फादर रॉबर्ट आनी हांव बेटा वचपानी. ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯನವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಕ್ರೈಸ್ತ ಸಂಸ್ಥೆಯಲ್ಲಿಯೇ ಪೂರ್ಣಗೊಳಿಸಿದ್ದೇನೆ. ಕ್ರೈಸ್ತ ಶಿಕ್ಷಕರು ನನ್ನ ಬಗ್ಗೆ ಅಪಾರ ಪ್ರೀತಿಯನ್ನ ಇರಿಸಿದ್ದಾರೆ. ನನ್ನ ಬಗ್ಗೆ ಜನತೆ ಇರಿಸಿದ ನಂಬಿಕೆಯಿಂದ ಇಂದು ಶಾಸಕನಾಗಿದ್ದೇನೆ ಎಂದರು. ಕಿರೇಮ್ ಚರ್ಚ್ನ ಪ್ರಧಾನ ಧರ್ಮಗುರು ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭ ಸಂಗೀತ ನಿರ್ದೇಶಕ ರೆವರೆಂಡ್ ಫಾದರ್ ಜಯಪ್ರಕಾಶ್ ಅವರಿಂದ ರಚಿತ ಭಕ್ತಿಗೀತೆಗಳ ಧ್ವನಿ ಸುರುಳಿಯನ್ನ ನೂತನ ಬಿಷಪರು ಬಿಡುಗಡೆಗೊಳಿಸಿದ್ರು. ಗುಲ್ಬರ್ಗಾ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ರೆವರೆಂಡ್ ಡಾಕ್ಟರ್ ರಾಬರ್ಟ್ ಮಿರಂದ, ಕಿನಿಗುಳಿ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಮ್ಯಾಥ್ಯೂ ವಾಸ್, ಐಕಳ ಎಸ್ವಿಡಿ ರೆಕ್ಟರ್ ಡಾಕ್ಟರ್ ಫಾದರ್ ಮರ್ವಿನ್, ಕಾನ್ವೆಂಟ್ ಸುಪೀರಿಯರ್ ಭಗಿನಿ ಕ್ರಿಸ್ಟಿಲ್ಲಾ, ಐಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ದಿವಾಕರ್ ಚೌಟ, ಕಿರೇಮ್ ಚರ್ಚಿನ ಸಹಾಯಕ ಧರ್ಮಗುರು ರೆವರೆಂಡ್ ಫಾದರ್ ಜಯಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ನಿಶಾಂತ್ ಕಿಲಿಂಜೂರು, ವಿ4 ನ್ಯೂಸ್ 24/7 ಮುಲ್ಕೆ.